ಮುರುಡೇಶ್ವರದ ಬಸ್ತಿಮಕ್ಕಿ ಅರಣ್ಯ ಅಧಿಕಾರಿಗಳು ಅತಿಕ್ರಮಣ ತೆರವುಗೊಳಿಸಲು ತೆರಳಿದ್ದ ವೇಳೆಯಲ್ಲಿ 15 ರಿಂದ 20 ವರ್ಷಗಳಿಂದ ವ್ಯಾಪಾರ ಮಾಡಿಕೊಂಡಿರುವ ವ್ಯಾಪಾರಿಗಳು ಸೀಮೆಎಣ್ಣೆ ಸುರಿದು ಬೆಂಕಿ ಹಚ್ಚಿ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ನಡೆಯಿತು. ಬಸ್ತಿಮಕ್ಕಿಯಲ್ಲಿ ಸುಮಾರು 15-20 ವರ್ಷಗಳಿಂದ ವಿದ್ಯುತ್ ಲೈನ್ನ ಅಂತರದಲ್ಲಿ ವ್ಯಾಪಾರ ಮಾಡಿಕೊಂಡಿದ್ದ ಗಿರಿಯಾ ನಾಗಪ್ಪ ನಾಯ್ಕ್ ಎನ್ನುವವರ ಗೂಡಂಗಡಿಗಳನ್ನು ನಿರ್ದಾಕ್ಷಿಣ್ಯವಾಗಿ ತೆರವುಗೊಳಿಸಲು ಅರಣ್ಯ ಇಲಾಖೆ ಮುಂದಾಗಿದ್ರು. ಕುಟುಂಬ ಜೀವನಾಧಾರಕ್ಕೆ ಆಧಾರವಾಗಿರುವ ವ್ಯಾಪಾರ ನಾಶವಾಗುತ್ತಿರುವುದನ್ನು ಕಂಡು ಕಂಗಾಲಾದ ಈ ದಂಪತಿಗಳು ಸೀಮೆ ಎಣ್ಣೆಯನ್ನ ಹಾಕಿಕೊಂಡು ಬೆಂಕಿ ಹಚ್ಚಲು ಪ್ರಯತ್ನಿಸಿದ್ದು, ಇದರಿಂದ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಸುದ್ದಿ ತಿಳಿದ ತಕ್ಷಣ ಶಾಸಕ ಸುನಿಲ್ ನಾಯ್ಕ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ರು. ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳನ್ನ ತರಾಟೆಗೆ ತೆಗೆದುಕೊಂಡ ಅವರು ಹೊಸದಾಗಿ ಯಾರೇ ಅತಿಕ್ರಮಣ ಮಾಡಿದ್ರೂ ತೆರವುಗೊಳಿಸಿ 15-20 ವರ್ಷಗಳಿಂದ ಇದೇ ಜಾಗದಲ್ಲಿ ಜೀವನ ನಿರ್ವಹಣೆಗಾಗಿ ಚಿಕ್ಕಪುಟ್ಟ ವ್ಯಾಪಾರ ಮಾಡಿ ಬದುಕುತ್ತಿರುವವರನ್ನ ತೆರವುಗೊಳಿಸುವುದು ಸರಿಯಲ್ಲ ಎಂದರು. ತಕ್ಷಣ ಆತನ ಗೂಡಂಗಡಿಯಲ್ಲಿದ್ದ ವಸ್ತುಗಳನ್ನ ಆತನಿಗೆ ವಾಪಸ್ಸು ನೀಡುವಂತೆ ತಾಕೀತು ಮಾಡಿದ್ರು. ಅವ್ರು ಏನ್ ಹೇಳ್ತಾರೆ, ಲಾಸ್ಟ್ ಡಿಸಿ ಅವ್ರ ಹತ್ರ ಮಾತಾಡಿದ್ದಾರೆ. ಈಗ ಒಂದು ಉದ್ದೇಶಪೂರ್ವಕವಾಗಿ ಒಂದೊಂದೇ ತೆಗಿತಾರೆ, ಒಳಗಡೆ ಹೋಗಿ ತೆಗೆದ್ರೆ ಪೂರ ತೆಗೆದ್ಬಿಡ್ಲಿ ಒಂದೇ ದಿವಸ. ಸುಮ್ಮನೆ ಯಾಕೆ ಒಬ್ಬನು ಆ ಬಸ್ತಿ ಮಕ್ಕಳಲ್ಲಿ ಅಂಗಡಿ ಇತ್ತು ಲೈನ್ಸ್ ಅಲ್ಲಿ, ನೀವು ನೋಡಿರ್ಬೇಕು. ಈ ಮುರುಡೇಶ್ವರ ಹೈಲ್ಯಾಂಡ್ ಹೋಟ್ಲ್ ಎದುರುಗಡೆ 30 ವರ್ಷ 40 ವರ್ಷದಿಂದ ಅಂಗಡಿ ಇದೆ. ಇವತ್ತು ಏಕಾಏಕಿ ಇವತ್ತು ಚಿಮ್ನಿ ಎಲ್ಲ ಹಾಕೊಂಡು ಮೈ ಮೇಲೆ ಹಾಕೊಂಡು ಬೆಂಕಿ ಹಾಕೊಂಡ್ಲಿಕ್ಕೆಲ್ಲ ತಯಾರಾಗಿದ್ದಾರೆ. ನಾನು ಒಂದಿದೆ ಇಲ್ಲಿ ಬಂದು ನಿಂತೆ, ನಿಮ್ಮ ಲೇಡೀಸ್ ಮೇಲೆಲ್ಲ ಕೈ ಹಾಕಿ ನಿಮ್ಮವರು ಹೌದು. ಈಗ ಚೆಕ್ ಮಾಡಿ, ಈಗ ಒಂದ್ ಅಂಗಡಿ ಉದ್ದೇಶಪೂರ್ವಕವಾಗಿ ತೆಗಿಲಿಕ್ಕೆ ಓಡಾಡ್ತಿದ್ದಾರೆ. ಯಾಕಂದ್ರೆ ಎಲ್ಲ ಹೈವೇದವ್ರು ಬಂದ್ರೆ ತೆಗಿತಾರಲ್ಲ, ಅಂತ ಸಮಸ್ಯೆ ಬಂದ್ರೆ ತೆಗಿತಾರೆ. 30 ವರ್ಷ 40 ವರ್ಷದಿಂದ ಇಲ್ಲ ಇದೆ ಮಾಡೋದಲ್ಲ. ಅದು ಹಳೆ ಬಿಲ್ಡಿಂಗ್ ನೋಡ್ಕೊಂಡು ಹೋಗಿ, ಹಳೆ ಬಿಲ್ಡಿಂಗ್ ಅದು. ಅವ್ರು ಓಡೋದಾರೆ ಡಿಎಫ್ ಮಾತಾಡ್ದೆ, ಎಸ್ ಪಿ ಅವ್ರಿಗೆ ಮಾತಾಡ್ದೆ, ಡಿಸಿ ಅವ್ರಿಗೆ ನೀವು ತಗೋದಿದ್ರೆ ಪೂರ್ತಿ ತೆಗಿಬೇಕು. ಸುಮ್ಮನೆ ಒಬ್ಬೊಬ್ಬರಿಗೆ 25-30 ವರ್ಷ ಇದ್ದವ್ರಿಗೆ ತ್ರಾಸ ಯಾಕೆ ಕೊಡ್ತೀವಿ ಸುಮ್ಮನೆ. ಅರಣ್ಯ ಇಲಾಖೆ ತಮ್ಮ ಕರ್ತವ್ಯವನ್ನ ದಕ್ಷತೆಯಿಂದ ನಿರ್ವಹಿಸಲಿ, ಇದಕ್ಕೆ ನಮ್ಮದು ಪ್ರೋತ್ಸಾಹವಿದೆ. ಆದರೆ ದಕ್ಷತೆ ಹಾಗೂ ಅರಣ್ಯ ರಕ್ಷಣೆಯ ವಿಷಯವನ್ನ ಮುಂದಿಟ್ಟುಕೊಂಡು ಅಮಾಯಕರ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ಇದನ್ನು ನಾವು ಸಹಿಸುವುದಿಲ್ಲ. ಇಂತಹ ಪ್ರಕ್ರಿಯೆ ಮುಂದುವರೆದಲ್ಲಿ ತಾಲೂಕು ಹಾಗೂ ಜಿಲ್ಲೆಯಾದ್ಯಂತ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗುವುದು ಎಂದು ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ರಾಘವೇಂದ್ರ ಮಲ್ಯ, ವಿ4 ನ್ಯೂಸ್ 24/7 ಭಟ್ಕಳ.